ಆಯುಷ್ಮಾನ್ ಆರೋಗ್ಯ ಮಂದಿರ ಸಾರ್ವಜನಿಕರ ಆರೋಗ್ಯ ಸೇವೆಗೆ ಮುಡಿಪಾಗಿರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳಲ್ಲಿ ಹಲವಾರು ಸೇವೆಗಳು ದೊರೆಯಲಿವೆ. ಆರೋಗ್ಯ ಸೇವೆಗಳು ಹಾಗೂ ಪ್ಯಾಕೇಜ್ಗಳ ವಿವರಗಳು ಹೀಗಿವೆ: ಗರ್ಭಿಣಿ, ಬಾಣಂತಿ, ನವಜಾತ ಶಿಶುಗಳ ಆರೈಕೆ, ಮಕ್ಕಳ ಆರೋಗ್ಯ ಮತ್ತು ಚುಚ್ಚುಮದ್ದು ಸೇವೆ. ಎಸ್, ಬಹಳಷ್ಟು ದಿನಗಳಿಂದ ನಾವು ಕಾಯ್ತಾ ಇರುವಂಥದ್ದು ಕರಾವಳಿ ಭಾಗ ಬಹಳಷ್ಟು ಬೆಚ್ಚಿ ಬಿದ್ದಂತಹ, ಜೊತೆಗೆ ದಿನದಿಂದ ದಿನಕ್ಕೆ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿರುವಂತಹ ಫರಂಗಿಪೇಟೆಯ ದಿಗಂತ್ ಕೊನೆಗೂ ಕೂಡ ಪತ್ತೆಯಾಗಿದ್ದಾನೆ. ಆ ತಾಯಿಯ ಕಣ್ಣೀರು, ಜೊತೆಗೆ ಆ ತಂದೆಯ ಕಣ್ಣೀರು, ಆ ಇಡೀ ಕುಟುಂಬದ ಒಂದು ಅಸಹಾಯಕತೆ, ಮಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕಾದು ಕುಳಿತಿದ್ದಂತಹ ಆ ಒಂದು ಕುಟುಂಬ, ಜೊತೆಗೆ ತಾಯಿ ತಂದೆ ಇದೀಗ ನಿರಾಳರಾಗಿದ್ದಾರೆ. ಕಾರಣ ಫರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ಫರಂಗಿಪೇಟೆಯ ದಿಗಂತ್ 13 ದಿನಗಳ ಬಳಿಕ ಇದೀಗ ಪತ್ತೆಯಾಗಿದ್ದಾನೆ ಅಂತ ಬಂದಾಗ, ದಿಗಂತ್ ಎಲ್ಲಿ ಸಿಕ್ಕಿದ್ದಾನೆ ಅಂತ ಬಂದಾಗ ಉಡುಪಿಯಲ್ಲಿ ದಿಗಂತ್ ಸಿಕ್ಕಿದ್ದಾನೆ. ಉಡುಪಿಯಲ್ಲಿ ದಿಗಂತ್ ಯಾವ ರೀತಿ ಪತ್ತೆಯಾಗಿದ್ದಾನೆ, ಜೊತೆಗೆ ಹೇಗೆ ಪತ್ತೆಯಾಗಿದ್ದಾನೆ, ಜೊತೆಗೆ ಯಾರಿಗೆ ಸಿಕ್ಕಿದ್ದಾನೆ, ಎಲ್ಲ ವಿಚಾರದ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾವು ಕೊಡ್ತೀವಿ. ದಿಗಂತ್ ಪತ್ತೆಯಾಗಿರುವಂತಹ ಬಗ್ಗೆ ಮಾಹಿತಿ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ.
ಕಳೆದ 11 ದಿನಗಳಿಂದ ಇಡೀ ಕರಾವಳಿಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ನಿಗೂಢ ನಾಪತ್ತೆ ಪ್ರಕರಣ. ಫರಂಗಿಪೇಟೆಯ ದಿಗಂತ್ ಪುಟ್ಟ ಹುಡುಗ ನಾಪತ್ತೆಯಾಗಿದ್ದಾನೆ. PU ಕಾಲೇಜ್ ಕಲಿತಾ ಇದ್ದಂತಹ ಹುಡುಗ ಎಲ್ಲಿ ಹೋಗಿದ್ದಾನೆ, ಏನು ಕತೆ ಅನ್ನುವಂಥದ್ದು ಗೊತ್ತಿಲ್ಲ. ಜೊತೆಗೆ ಹನುಮಾನ್ ಚಾಲಿಸವನ್ನ ಓದ್ತಾ ಇದ್ದಂತಹ ಹುಡುಗ ಅರ್ಧದಲ್ಲೇ ಹನುಮಾನ್ ಚಾಲಿಸವನ್ನ ಬಿಟ್ಟು ಹೋಗಿದ್ದ. ಆದರೆ ಈಗ ಪತ್ತೆಯಾಗಿದ್ದಾನೆ. ಇದು ದೇವರ ಕಾರಣಿಕ ಅಂತ ಹೇಳಿ ಬಹಳಷ್ಟು ಜನರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ರಿ. ಇನ್ನೊಂದು ಕಡೆ ಆ ಹುಡುಗನಿಗೋಸ್ಕರ ಕಾಯ್ತಾ ಇದ್ದಂತಹ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಂತಹ ತಾಯಿ, ಜೊತೆಗೆ ತಂದೆ, ಆ ಒಂದು ಸಂಪೂರ್ಣವಾಗಿರುವಂತಹ ಕುಟುಂಬ, ಜೊತೆಗೆ ಅನುಮಾನಾಸ್ಪದವಾಗಿರುವಂತಹ ರೀತಿಯಲ್ಲಿ ರೈಲ್ವೆ ಹಳಿಯಲ್ಲಿ ಆತನ ಚಪ್ಪಲಿ ಜೊತೆಗೆ ಮೊಬೈಲ್ ಫೋನ್ ಸಿಕ್ಕಿತ್ತು. ಈ ಒಂದು ಘಟನೆಯಲ್ಲಿ ಮತ್ತಷ್ಟು ಗಂಭೀರ ಸ್ವರೂಪ ಪಡೆದುಕೊಂಡಿರುವಂಥದ್ದು, ಜೊತೆಗೆ ಬಹಳಷ್ಟು ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡಿರುವಂಥದ್ದು ಆತನ ಚಪ್ಪಲಿಯಲ್ಲಿದ್ದಂತಹ ಒಂದು ರಕ್ತದ ಕಲೆ. ಈತ ದಿಗಂತ್ ಎಲ್ಲಿ ಹೋಗಿದ್ದಾನೆ, ಆತನಿಗೆ ಏನಾಗಿದೆ, ಏನಾಗಿರಬಹುದು ಅನ್ನುವಂತಹ ಪ್ರಶ್ನೆಗಳ ನಡುವೆ ದಿಗಂತ್ ಸಿಕ್ಕಿದ್ದಾನೆ ಅನ್ನುವಂಥದ್ದೇ ಖುಷಿಯ ಸಂಗತಿ, ಒಂದು ನಿರಾಳವಾಗುವಂತಹ ಸಂಗತಿ. ಯಾಕಂದರೆ ಇದು ಅಂತಿಂತ ಪ್ರಕರಣವಲ್ಲ. 11 ದಿನಗಳಿಂದ ಒಬ್ಬ ಹುಡುಗನಿಗಾಗಿ ಇಡೀ ಹುಡುಕಾಟ ನಡೆಸಿದಂತಹ ಜಿಲ್ಲಾ ಪೊಲೀಸ್ ವೈಫಲ್ಯದ ಮೇಲೂ ಕೂಡ ಬಹಳಷ್ಟು ಆರೋಪಗಳು ಕೇಳಿ ಬಂದಿತ್ತು. ಜೊತೆಗೆ ಬಹಳಷ್ಟು ಆರೋಪಗಳು, ಬಹಳಷ್ಟು ಊಹಾಪೋಹಗಳು, ಬಹಳಷ್ಟು ಅಂತೆ ಕಂತೆಗಳು, ಇವೆಲ್ಲದರ ನಡುವೆ ದಿಗಂತ್ ಇದೀಗ ಪತ್ತೆಯಾಗಿದ್ದಾನೆ. ಒಂದು ಕಡೆ ಆಂಜನೇಯನ ಶಕ್ತಿ, ಜೊತೆಗೆ ಆತನ ತಂದೆ ತಾಯಿ ನಂಬಿದಂತಹ ಅಲ್ಲಿ ಫರಂಗಿಪೇಟೆಯ ಆಂಜನೇಯ. ಯಾಕಂದರೆ ಆ ಹುಡುಗ ಹೋಗಿರುವಂಥದ್ದು ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೋಗಿದಂತಹ ಹುಡುಗ. ಜೊತೆಗೆ 40 ಪೊಲೀಸರ ತಂಡ, ಅಂದರೆ 7 ಪೊಲೀಸರ ತಂಡ, 40 ಪೊಲೀಸರು ಸೇರಿಕೊಂಡು ಮಾಡಿರುವಂತಹ ಒಂದು ಕಾರ್ಯಾಚರಣೆ. ಅದೇನೇ ಇರಲಿ, ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ, ಪ್ರಥಮವಾಗಿ ಆ ಹುಡುಗ ಸಿಕ್ಕಿರುವಂಥದ್ದು ಒಂದು ಶಾಪಿಂಗ್ ಮಾಲ್ನ ಪ್ರಮುಖರಿಗೆ. ಅಂದರೆ ಇದು ನೇರವಾಗಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಆಗಿರುವಂಥದ್ದಲ್ಲ, ಸಿಕ್ಕಿರುವಂಥದ್ದು ಆ ಒಂದು ಶಾಪಿಂಗ್ ಮಾಲ್ನ ಪ್ರಮುಖರಿಗೆ ಸಿಕ್ಕಿರುವಂಥದ್ದು ಈ ಹುಡುಗ. ಆ ಶಾಪಿಂಗ್ ಮಾಲ್ನ ಪ್ರಮುಖರು ನೇರವಾಗಿ ದಿಗಂತ್ನ ತಾಯಿಗೆ ಕರೆ ಮಾಡಿ, ಆತನ ಕುಟುಂಬಕ್ಕೆ ಕರೆ ಮಾಡಿ ತಿಳಿಸಿರುವಂಥದ್ದು. ತದನಂತರ ತಾಯಿಯ ಜೊತೆಯೂ ಕೂಡ ಪ್ರಾಥಮಿಕ ಹಂತದಲ್ಲಿ ಪ್ರಥಮವಾಗಿ ದಿಗಂತ್ ಮಾತನಾಡ್ತಾನೆ. ಆದರೆ ಇಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟಿ ಹಾಕಿಕೊಂಡಿರುವಂತಹ ವಿಚಾರ, ದಿಗಂತ್ ಎಲ್ಲಿ ಹೋಗಿದ್ದ, ಏನು ಮಾಡಿದ್ದ ಇಷ್ಟು ದಿನ, ಯಾತಕ್ಕೋಸ್ಕರ ಬಿಟ್ಟು ಹೋಗಿದ್ದ ತಂದೆ ತಾಯಿಯನ್ನ ಅನ್ನುವಂಥದ್ದು. ಯಾಕಂತ ಬಂದಾಗ ತಾಯಿಯ ಜೊತೆ ಮಾತನಾಡಿದಾಗಲೂ ಕೂಡ ದಿಗಂತ್ ಅತ್ಯಂತ ಭಾವುಕನಾಗಿ, ನಿಮ್ಮನ್ನೆಲ್ಲ ಯಾರು ನಿಕ್ಲೇನ್ಪುರ ಬುಡ್ದು ಪೊಪ್ಪೆನ ಅಮ್ಮ ಅಂತ ಆತ ತಾಯಿಯ ಬಳಿ ಬಹಳಷ್ಟು ನೋವನ್ನ ತೋಡಿಕೊಂಡಿದ್ದ ಅನ್ನುವಂಥದ್ದು ನಮಗೆ ಈಗ ಬಂದಿರುವಂತಹ ಮಾಹಿತಿ. ಇಂಕ್ಲೇನ್ ಕೊನೆಯರಮ್ಮ ಪನ್ಪಂಚಿನ ವಿಚಾರ, ಅಂದರೆ ಯಾರೋ ಬಲವಂತವಾಗಿ ಆತನನ್ನು ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯವಾಗಿರುವಂತಹ ಪ್ರಾಥಮಿಕ ಹಂತದ ಮಾಹಿತಿ. ಇದೆಲ್ಲವೂ ಕೂಡ ನೋಡಿದಾಗ ಏನಾಗಿದೆ, ಏನು ಕತೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರುವಂತಹ ಈ ಒಂದು ಪ್ರಕರಣ. ಅಂತೂ ಇಂತೂ ದಿಗಂತ್ ಇದೀಗ ಪತ್ತೆಯಾಗಿದ್ದಾನೆ. ಜೊತೆಗೆ ಬಹಳಷ್ಟು ಪ್ರಶ್ನೆಗಳು. ಹಾಗಿದ್ರೆ ದಿಗಂತ್ನನ್ನ ಬಲವಂತವಾಗಿ ಕೊಂಡು ಹೋದವರು ಯಾರು, ಬಲವಂತವಾಗಿ ದಿಗಂತ್ ಹೇಗೋದ, ಯಾತಕ್ಕೋಸ್ಕರ ಹೋದ, ಆತನನ್ನ ಯಾವ ಕಾರಣಕ್ಕೋಸ್ಕರ ಬಲವಂತವಾಗಿ ಕರೆದುಕೊಂಡು ಹೋಗಲಾಗಿತ್ತು ಅನ್ನುವಂಥದ್ದೇ ಪ್ರಶ್ನೆ. ಎಲ್ಲ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಈ ಒಂದು ಪ್ರಕರಣ. ಜೊತೆಗೆ ಶಾಪಿಂಗ್ ಮಾಲ್ನಲ್ಲಿ ದಿಗಂತ್ ಹೇಗೆ ಅನುಮಾನಾಸ್ಪದವಾಗಿ ಆ ಶಾಪಿಂಗ್ ಮಾಲ್ನ ಪ್ರಮುಖರಿಗೆ ಸಿಕ್ಕಿ ಹಾಕಿಕೊಂಡಿದ್ದಾನೆ, ಅದೇ ರೋಚಕವಾಗಿರುವಂತಹ ಕತೆ. ಕಾರಣ, ದಿಗಂತ್ ಶಾಪಿಂಗ್ ಮಾಲ್ನಲ್ಲಿ ಕೆಲವು ಬಟ್ಟೆ ಬರೆಗಳನ್ನು ತೆಗೆದುಕೊಳ್ತಾ ಇದ್ದಂತೆ, ಜೊತೆಗೆ ಕೆಲವು ಅನ್ನೆಸೆಸರಿ ಥಿಂಗ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದ ಅನ್ನುವಂತಹ ಮಾಹಿತಿ. ಇದನ್ನು ಪತ್ತೆ ಹಚ್ಚಿದಂತಹ, ಅಂದರೆ CC ಕ್ಯಾಮರಾದಲ್ಲಿ ನೋಡಿದಂತಹ ಶಾಪಿಂಗ್ ಮಾಲ್ನ ಪ್ರಮುಖರು ಅನುಮಾನಾಸ್ಪದವಾಗಿ ವರ್ತಿಸ್ತಾ ಇದ್ದಂತಹ ಯುವಕನನ್ನು ಕಂಡು ಆತನನ್ನು ನೋಡಿದಾಗ, ತದನಂತರ ನಿರಂತರವಾಗಿ ಈತನ ಬಗ್ಗೆ ಮಾಹಿತಿ ಮಾಧ್ಯಮಗಳಲ್ಲಿ ಬರ್ತಾ ಇರುವುದನ್ನು ಕಂಡಂತಹ ಪ್ರಮುಖರು, ಶಾಪಿಂಗ್ ಮಾಲ್ನ ಪ್ರಮುಖರು, ಈತನೇ ದಿಗಂತ್ ಅನ್ನುವಂಥದ್ದು ಅವರಿಗೂ ಕೂಡ ಭಾಸವಾಗುತ್ತೆ. ತದನಂತರ ನೇರವಾಗಿ ಅವರು ದಿಗಂತನ್ನ ಹಿಡಿತಾರೆ. ತದನಂತರ ದಿಗಂತ್ನಲ್ಲಿ ಕೇಳ್ತಾರೆ, ಏನಪ್ಪ ಹುಡುಗ, ಏನು ಮಾಡ್ತಾ ಇದ್ದೀಯ ಅನ್ನುವಂಥದ್ದು. ತದನಂತರ ಈತ ದಿಗಂತ್ ಅನ್ನುವಂಥದ್ದೇ ಮಾಹಿತಿ ಗೊತ್ತಾಗುತ್ತೆ. ನೇರವಾಗಿ ದಿಗಂತ್ನ ತಂದೆ ತಾಯಿಯವರಿಗೆ ಕಾಲ್ ಹೋಗುತ್ತೆ. ಹೀಗೆ ಈ ರೀತಿಯಲ್ಲಿ ಈ ಪ್ರಕರಣ ಕೊನೆಗೂ ಕೂಡ ಒಂದು ಸರಿಯಾಗಿರುವಂತಹ ಹಂತ ತಲುಪಿದೆ. ಇವೆಲ್ಲದರ ಜೊತೆಗೆ ದಿಗಂತ್ ಅಂತೂ ಇಂತೂ ಪತ್ತೆಯಾಗಿದ್ದಾನೆ. ದಿಗಂತ್ನನ್ನ ಇದೀಗ ಪೊಲೀಸರು ಉಡುಪಿಯಿಂದ ಕರೆತರ್ತಾ ಇದ್ದಾರೆ. ದಿಗಂತ್ನನ್ನ ಉಡುಪಿಯಿಂದ
ನಮ್ಮ ಜಿಲ್ಲಾ ಪೊಲೀಸರು ಕರೆ ತರ್ತಾ ಇದ್ದಾರೆ. 11 ದಿನಗಳ ಬಳಿಕ ದಿಗಂತ್ ಸಿಕ್ಕಿದ್ದಾನೆ. ದಿಗಂತ್ ನಾಪತ್ತೆಯಿಂದ ಬಹಳಷ್ಟು ಗೊಂದಲ ಸೃಷ್ಟಿಯಾಗಿತ್ತು. ಇಂದು 3:30ಕ್ಕೆ ಅಪರಿಚಿತ ನಂಬರ್ನಿಂದ ಕರೆ ಬಂದಿತ್ತು. ತಾಯಿ ಮೊಬೈಲ್ಗೆ ಬಂದಂತಹ ಅಪರಿಚಿತ ಕರೆ. ಆಗ್ಲೇ ಹೇಳಿದಾಗೆ ಶಾಪಿಂಗ್ ಮಾಲ್ನ ಪ್ರಮುಖರೊಬ್ಬರು ತಾಯಿಗೆ ನೇರವಾಗಿ ಕರೆ ಮಾಡ್ತಾರೆ 3:30ಕ್ಕೆ. ನಿಮ್ಮ ಮಗ ಈ ಶಾಪಿಂಗ್ ಮಾಲ್ನಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಡಿಮಾರ್ಟ್ ಮ್ಯಾನೇಜರ್ ಕಾಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಮೇಲ್ನೋಟಕ್ಕೆ ಪ್ರಥಮವಾಗಿ ಬರುತ್ತೆ. ಈ ಸಂದರ್ಭ ತಾಯಿಯ ಜೊತೆ ಮಾತನಾಡ್ತಾನೆ ದಿಗಂತ್ ಪ್ರಥಮವಾಗಿ. ಆ ಸಂದರ್ಭ ತಾಯಿಯ ಜೊತೆ ನೇರವಾಗಿ ಹೇಳ್ತಾನೆ, ನನ್ನನ್ನು ಯಾರೋ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಮೇಲ್ನೋಟಕ್ಕೆ ಇಟ್ಸ್ ಕ್ಲಿಯರ್, ಒನ್ಸ್ ಅಗೇನ್ ಇದು ಬಲವಂತವಾಗಿ ಯಾರೋ ಕರೆದುಕೊಂಡು ಹೋಗಿರುವಂತಹ ಕೇಸ್ ಇದು. 11 ತಿಂಗಳ ಬಳಿಕ ಸಿಕ್ಕಿದ್ದಾನೆ ದಿಗಂತ್. ಇನ್ನೊಂದು ಕಡೆ ಈತನ ಪತ್ತೆಗಾಗಿ ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನೇರವಾಗಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿ, ಯಾಕಂದ್ರೆ ಪ್ರತ್ಯಕ್ಷದರ್ಶಿಯವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಥಮವಾಗಿ ದಿಗಂತ್ ಅವರ ಈ ಕೇಸನ್ನ, ಜೊತೆಗೆ ದಿಗಂತ್ ಅವರು ಇಲ್ಲಿ ಇದ್ದಾರೆ, ಉಡುಪಿಯಲ್ಲಿ ಇದ್ದಾರೆ, ಶಾಪಿಂಗ್ ಮಾಲ್ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೇರವಾಗಿ ತಾಯಿಗೆ ಹೇಳಿರುವಂತಹ ವ್ಯಕ್ತಿಯ ಸಂಬಂಧಪಟ್ಟವರು, ಜೊತೆಗೆ 3:30ಕ್ಕೆ ಕರೆ ಮಾಡಿದಂತಹ ಒಬ್ಬ ವ್ಯಕ್ತಿ ಏನಿದ್ದಾರೆ ನೋಡಿ, ಈ ಒಂದು ವಿಚಾರದ ಬಗ್ಗೆ ಪ್ರಮುಖವಾಗಿರುವಂತಹ ಸುಳಿವು ಮಾಹಿತಿಯನ್ನು ಕೊಟ್ಟಿರುವಂತಹ ಪ್ರಮುಖವಾಗಿರುವಂತಹ ಕರೆ ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಅಂತೂ ಇಂತೂ ಇಡೀ ನಮ್ಮ ಕರಾವಳಿ ಭಾಗ ಬೆಚ್ಚಿ ಬಿದ್ದಂತಹ, ಜೊತೆಗೆ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದಂತಹ ಫರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ಜೊತೆಗೆ ಒಂದು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ, ಜೊತೆಗೆ ಪ್ರಮುಖವಾಗಿರುವಂತಹ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಅಟ್ ದ ಸೇಮ್ ಟೈಮ್ ಸರಿಯಾದ ಸಮಯದಲ್ಲಿ ಕೊಟ್ಟಿದ್ದಾರೆ. ಸೊ ಏನ್ ಹೇಳ್ತೀರಾ ಸರ್, ದಿಗಂತ್ ಎಲ್ಲಿ ಸಿಕ್ಕಿದ್ದ, ಏನಾಗಿತ್ತು ಸರ್, ಯಾವ ರೀತಿ ಸಿಕ್ಕಿದ್ದಾನೆ ಆತ? ದಿಗಂತ್ ಉಡುಪಿ ಬಳಿ ಕಲ್ಸಂಕದ ಬಳಿ ಇರುವಂತಹ ಡಿಮಾರ್ಟ್ ಏನಿದೆ ಅಲ್ಲಿ ಅವನು ಶಾಪಿಂಗಿಗೆ ಅಂತ ಬಂದಿರುವಾಗ ಅವನು ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಅವನು ಸ್ಟಾಫ್ನವರ ಕಣ್ಣಿಗೆ ಬಿದ್ದ. ಹಾಗೆ ಮತ್ತೆ ಅವನನ್ನು ಇಂಟ್ರೋಗೇಷನ್ ಅಂತ ತಕೊಂಡು ಅವನ ವಿಷಯವನ್ನು ತಿಳಿಯುವಾಗ ಅವನು ದಿಗಂತ್ ಅಂತ ಪರಿಚಯ ಆಯಿತು. ದಿಗಂತ್ ಅಂತ ಪರಿಚಯ ಆದ ತಕ್ಷಣ ಸ್ಟಾಫ್ ಎಲ್ಲ ಅಲರ್ಟ್ ಆಗಿ ನಂಬರ್ ಅನ್ನು ತಕೊಂಡ್ರು ತಂದೆ ತಾಯಿದು. ಆ ತಂದೆ ತಾಯಿ ನಂಬರ್ ಅನ್ನು ತಕೊಂಡು ತಂದೆ ತಾಯಿಗೆ ಫೋನ್ ಕರೆಯನ್ನು ಮಾಡ್ಬೇಕಾದ್ರೆ ಅವರು ಪೊಲೀಸರನ್ನು ಕನೆಕ್ಟ್ ಮಾಡಿದ್ರು. ಪೊಲೀಸರನ್ನು ಕನೆಕ್ಟ್ ಮಾಡಿ ಆ ಕೂಡಲೇ ಉಡುಪಿಗೆ ಮೆಸೇಜ್ ಬಂದು ಉಡುಪಿಯ ಪೊಲೀಸರು ಜಂಟಿಯಾಗಿ ಅವನನ್ನು ಪತ್ತೆ ಹಚ್ಚುವಲ್ಲಿ ಸಹಕಾರಾಯಿತು. ಓಕೆ, ಇಲ್ಲಿ ದಿಗಂತ್ ಪ್ರಥಮವಾಗಿ ಒಂದು ಶಾಪಿಂಗ್ ಮಾಲ್ ಅಲ್ಲಿ ಕಾಣ್ಲಿಕ್ಕೆ ಸಿಗ್ತಾನೆ. ಅಂದ್ರೆ ಯಾವ ರೀತಿ, ಅಂದ್ರೆ ಆತನೇ ದಿಗಂತ್ ಅನ್ನುವಂಥದ್ದು ಯಾವ ರೀತಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ? ಜೊತೆಗೆ ಆತ ಏನ್ ಮಾಡ್ತಾ ಇದ್ದ, ಆ ಸಂದರ್ಭ ಯಾವ ರೀತಿ ಇದ್ದ, ಅಂದ್ರೆ ಸರಿಯಾಗಿದ್ದಾನ, ಹೇಗೆ ಸರ್? ದಿಗಂತ್ ಅನ್ನು ಅಲ್ಲಿ ಕಂಡುಹಿಡಿಲಿಕ್ಕೆ ಆಗ್ಲಿಲ್ಲ. ಆದ್ರೆ ದಿಗಂತಿನ ಚಲನವಲವನ್ನು ನೋಡುವಾಗ ಸ್ವಲ್ಪ ಸಂಶಯಾಸ್ಪದವಾಗಿ ಇರುವುದರಿಂದ ಅಲ್ಲಿಯ ಸ್ಟಾಫ್ನವರಿಗೆ ಅದು ಗೋಚರಕ್ಕೆ ಬಂತು. ಅವರು ಅದನ್ನು ಬಹಳ ಸೀರಿಯಸ್ ಆಗಿ ತಕೊಂಡು, ಯಾಕಂದ್ರೆ 18 ವರ್ಷದ ಒಬ್ಬನೇ ಹುಡುಗ, ಒಬ್ಬಂಟಿಗನಾಗಿ ಅವನು ಅಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ವಾಚ್ ಮಾಡಿ ಅವನು ಏನ್ ಐಟಮ್ಸ್ ತಗೊಳ್ತಾ ಇದ್ದಾನೆ ಅದನ್ನೆಲ್ಲ ಅವರು ವಾಚ್ ಮಾಡಿದ್ರು. ಆ ವಾಚ್ ಮಾಡಿದ ಪರಿಣಾಮವಾಗಿ ಅದನ್ನು ಹೈಯರ್ ಅಪ್ಸ್ ಅಂದ್ರೆ ದೊಡ್ಡ ಮಟ್ಟದ ಅಧಿಕಾರಿಗಳಿಗೆ ಸ್ಟಾಫ್ನವರು ತಿಳಿಸಿದ್ರು. ಆಮೇಲೆ ಅವನ ವಾಚ್ ಅನ್ನು ಅವರು ಕ್ಲಿಯರ್ ಮಾಡಿದ್ರು. ಮಾಡಿ ಅವನು ಅಲ್ಲಿ ತಪ್ಪಿಸಿಕೊಳ್ಳುವಲ್ಲಿ ಅವನು ಸ್ವಲ್ಪ ಸಫಲ ಆಗಿದ್ದ. ಆದ್ರೆ
ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ಸ್ ಮತ್ತೆ ಬಾಕಿ ಸ್ಟಾಫ್ ಗಳನ್ನು ಅವನನ್ನು ಹಿಡಿಯುವಲ್ಲಿ ಸಫಲರಾದ್ರು. ಆತ ಅಂದ್ರೆ ತಪ್ಪಿಸಿಕೊಳ್ಳಿಕ್ಕೂ ಕೂಡ ರೆಡಿ ಮಾಡಿದ್ದ, ಹಾಗಾದ್ರೆ ಹೌದು, ಪ್ರಯತ್ನ ಮಾಡಿದ್ದ. ಓಹೋ ಹೋ ಹೋ. ಅಂದ್ರೆ ನಿಮ್ಗಳಿಗೆ ನೇರವಾಗಿ ಅಲ್ಲಿ ಆತ ದಿಗಂತೆ ಅನ್ನುವಂಥದ್ದು ಪ್ರಥಮವಾಗಿ ಗೊತ್ತಾಗಿರ್ಲಿಲ್ಲ ಅಲ್ವಾ? ಹೌದು, ಗೊತ್ತಾಗಿರ್ಲಿಲ್ಲ. ಏನೋ ಒಂದು ಅನುಮಾನಾಸ್ಪದವಾಗಿರುವಂತ ಚಲನವಲನಗಳನ್ನ ಕಂಡು ನೋಡುವಾಗ ಅವರಿಗೆ ಸ್ಟಾಫ್ನವರಿಗೆ ಸ್ವಲ್ಪ ಮಟ್ಟಿಗೆ ತಿಳಿಯಿತು. ಹಾಗೆ ಅವರು ನ್ಯಾಚುರಲ್ ಆಗಿ ಅವರ ಹೈರಪ್ಸಿಗೆ ಅವರು ಹೇಳ್ಬೇಕಾಗ್ತದೆ. ಅವರು ಕೂಡಲೇ ವಾಚಿನಲ್ಲಿ ಅವರು ಇರ್ತಾರೆ. ಹಾಗೆ ಅವನನ್ನು ಇಂಟ್ರೋಗೇಷನ್ ಮಾಡಬೇಕಾದ್ರೆ ಅವನು ಅಲ್ಲಿ ತಪ್ಪಿಸ್ಕೊಳ್ತಾನೆ. ಆಮೇಲೆ ಅವನನ್ನು ಫಾಲೋಅಪ್ ಮಾಡಿ ಅವನನ್ನು ಹಿಡಿತರ್ತಾರೆ. ತಂದ ಮೇಲೆನೆ ಅವನು ಸರಿಯಾಗಿ ಮಾಹಿತಿಯನ್ನು ಕೊಡ್ತಾನೆ. ಓಹೋ, ಒಂದು ಮಾಹಿತಿ ಸರ್. ಅಂದ್ರೆ ಅನುಮಾನಾಸ್ಪದ ಅಂತ ಬಂದಾಗ ಆತನ ಸುತ್ತಮುತ್ತ ಯಾರಾದ್ರೂ ಬೇರೆ ಇತರರು ಇದ್ರ ಅಥವಾ ಹೇಗೆ ಸರ್? ಇಲ್ಲ, ಅವನು ಒಬ್ಬಂಟಿಗನಾಗಿ ಬಂದಿದ್ದಾನೆ. ಆದ್ರೆ ಅವನು ಇಷ್ಟು ದಿವಸ ಅವನು ತಪ್ಪಿಸಿಕೊಂಡ ಕಾರಣ ಅವನ ಫೇಶಿಯಲ್ ರೀಡಿಂಗ್ ಸ್ವಲ್ಪ ಬೇರೆನೆ ತರ ಇತ್ತು ಅಂತ ಗೊತ್ತಾಗ್ತದೆ. ಹೌದು. ಅಂದ್ರೆ ನೇರವಾಗಿ ಆತ ದಿಗಂತ ಅನ್ನೋದು ಗೊತ್ತಾಗುವಂತದ್ದು ಯಾವಾಗ ಸರ್ ತಮ್ಗಳಿಗೆ, ಹೇಗೆ ಗೊತ್ತಾಗುತ್ತೆ? ಅದು ಅವನನ್ನು ಹಿಡಿದ ನಂತರನೇ ಗೊತ್ತಾಗುದು. ಓಕೆ, ಆವಾಗ ತಾಯಿಗೆ ಕೂಡ ಕರೆ ಮಾಡ್ತಾನೆ ಅನ್ನುವಂಥದ್ದು, ಅಂದ್ರೆ ತಾವುಗಳು ಕರೆ ಮಾಡಿ ಮಾಹಿತಿಯನ್ನ ಪ್ರಥಮವಾಗಿ ತಿಳಿಸ್ತೀರಿ ಅನ್ನೋ ವಿಚಾರಗಳಿಗೆ ಹಂಚಿಕೊಂಡ ತಕ್ಷಣ ಅವರು ಅದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಅದನ್ನು ತಿಳಿಸ್ತಾರೆ. ಹಾಗೆ ಓಕೆ, ಆವಾಗ ತಾಯಿಯ ಜೊತೆ ಆತ ಮಾತನಾಡ್ತಾನಂತಲ್ಲ, ಯಾರೋ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ವಿಚಾರವು ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ ಅನ್ನುವಂತಹ ವಿಚಾರ ಬರುತ್ತೆ ಸರ್. ಈ ಬಗ್ಗೆ ನನಗೆ ಆ ಮಾಹಿತಿ ನನ್ನ ಹತ್ರ ಇಲ್ಲ. ಓಕೆ. ಆ ತಾಯಿ ಮಾತಾಡಿದಾಗ ತಾಯಿ ಜೊತೆ ಹೇಗೆ ನಾರ್ಮಲ್ ಆಗಿ ಮಾತಾಡಿದಾನೆ, ಹೇಗೆ ಮಾತಾಡಿದಾನೆ? ಇಲ್ಲ, ಅವನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಇವರು ಬಾಕಿಯವರು ಹೆಚ್ಚು ಮಾತಾಡ್ಲಿಕ್ಕೆ ಬಿಡಲಿಲ್ಲ. ಕನ್ಫರ್ಮೇಶನ್ ಮಾತ್ರ ಮಾಡಿದ್ದಾರೆ ಅಷ್ಟೇ. ಓಕೆ. ಜೊತೆಗೆ ಅಲ್ಲಿ ಆ ಸಂದರ್ಭ ಅಂದ್ರೆ ಬೇರೆ ಯಾರೂ ಇರ್ಲಿಲ್ಲ, ಆತ ಒಬ್ಬನೇ ಇದ್ದ. ಜೊತೆಗೆ ಏನ್ ಪರ್ಚೇಸ್ ಮಾಡ್ತಾ ಇದೆ ಅನ್ನೋ ಮಾಹಿತಿ ಇದೆಯಾ ಸರ್ ಆ ಸಂದರ್ಭ? ಅವನು ಏನು ಪರ್ಚೇಸ್ ಮಾಡ್ತಾನೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲದಿದ್ರು ಒಂದು ಸಂಶಯಾಸ್ಪದ ರೀತಿಯಲ್ಲಿ ಅವನು ಪರ್ಚೇಸ್ ಮಾಡುವ ರೀತಿ ಇತ್ತು ಅಂತ ಅಧಿಕಾರಿ ವರ್ಗದವರು ಹೇಳ್ತಾರೆ. ಹಾಗೆ ಎಷ್ಟು ಗಂಟೆಗೆ ಬಂದಿದ್ದ ಶಾಪಿಂಗ್ ಮಾಲ್ಗೆ? ಜೊತೆಗೆ ಎಷ್ಟು ಗಂಟೆ? ಸುಮಾರು 3:30 4 ಗಂಟೆ ಒಳಗೆ. ಓಕೆ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ತಮ್ಮ ವೆರಿ ಇನ್ಫಾರ್ಮೇಟಿವ್ ಅಂಡ್ ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಜೊತೆಗೆ ಬಹಳಷ್ಟು ದಿನಗಳು ಅಂದ್ರೆ 11 ದಿನಗಳಿಂದ ಪ್ರತಿಯೊಬ್ಬರೂ ಕೂಡ ನಾಟ್ ಓನ್ಲಿ ನಮ್ಮ ದಿಗಂತನ ತಂದೆ ತಾಯಿ ಕುಟುಂಬ ಮಾತ್ರ ಅಲ್ಲ, ಇಡೀ ಕರಾವಳಿ ಭಾಗದ ಜನರು, ಜೊತೆಗೆ ಊರೇ ಫರಂಗಿಪೇಟೆಯ ಜಾತಿ ಧರ್ಮ ಮರೆತು, ಹಿಂದೂ ಮುಸಲ್ಮಾನ್ ಅನ್ನುವಂತಹ ಧರ್ಮವನ್ನು ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಸಂಘಟನಾತ್ಮಕವಾಗಿ ದಿಗಂತ್ಗೋಸ್ಕರ ಹೋರಾಟವನ್ನು ಮಾಡಿದರು. ತದನಂತರ ಅವರು 10ನೇ ತಾರೀಕಿನಂದು ಅಂದರೆ ಸೋಮವಾರದಂದು ಕೂಡ ಹೋರಾಟ ಮಾಡಲಿಕ್ಕೆ ಅವರ ಫರಂಗಿಪೇಟೆಯ ಜನರು ತೀರ್ಮಾನವನ್ನು ಮಾಡಿದರು. ಇನ್ನೊಂದು ಕಡೆ ದಿಗಂತ್ ಪತ್ತೆಗಾಗಿ ಕೋರ್ಟ್ನಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ಆ ಅರ್ಜಿಯ ವಿಚಾರಣೆ ಇರುವಂಥದ್ದು 13ನೇ ತಾರೀಕಿನಂದು. ದಿಗಂತ್ ಇದೀಗ ಪತ್ತೆಯಾಗಿದ್ದಾನೆ. ಸೊ ಎಲ್ಲ ವಿಚಾರಗಳನ್ನು ನೋಡಿದಾಗ 10ನೇ ತಾರೀಕಿನಂದು ಪ್ರೊಟೆಸ್ಟ್ ಇದೆ ಸೋಮವಾರ, 13ನೇ ತಾರೀಕಿನಂದು ಹೆಬಿಯಸ್ ಕಾರ್ಪಸ್ ಅರ್ಜಿಯ ವಿಚಾರಣೆ ಆಗುತ್ತೆ ಕೋರ್ಟ್ನಲ್ಲಿ. ಹೆಬಿಯಸ್ ಕಾರ್ಪಸ್ ಅರ್ಜಿಯ ಬಗ್ಗೆ 3 ವಕೀಲರು, ಸಚಿನ್ ನಾಯ್ಕ್ ಅವರು ಸೇರಿದಂತೆ 3 ವಕೀಲರು ಅವರು ಕೋರ್ಟಿಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಪೊಲೀಸರ ವೈಫಲ್ಯ ಇದೆ ಈ ಪ್ರಕರಣದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಪೊಲೀಸರ ವೈಫಲ್ಯದ ಮೇಲೆ ಪದೇ ಈ ಪ್ರಕರಣ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿತ್ತು. ಇವೆಲ್ಲದರ ಜೊತೆಗೆ ಪೊಲೀಸರು ಹೇಳ್ತಾ ಇದ್ರು, ಆ ಹುಡುಗನನ್ನು ನಾವು ಪತ್ತೆ ಹಚ್ಚಿದ್ದೇವೆ, ಆ ಹುಡುಗ ನಾವು ಟ್ರೇಸ್ ಮಾಡಿದ್ದೀವಿ. ಆದರೆ ಈ ಪಕ್ಕಾ ಮಾಹಿತಿ ಸಿಕ್ಕಿರುವಂಥದ್ದು ಇದೀಗ ಪೊಲೀಸ್ನವರಿಗೆಲ್ಲ ಒಂದು ಶಾಪಿಂಗ್ ಮಾಲ್ನ ಪ್ರಮುಖರಿಗೆ. ಅದೇನೇ ಇರಲಿ, ಇದೀಗ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅವರು ತಂಡಗಳನ್ನು ಅಂದರೆ 7 ತಂಡಗಳನ್ನು ಮಾಡಿ ಕೆಲಸವನ್ನು ಮಾಡ್ತಾ ಇದ್ರು, ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಇದು ವಿಧಾನಸೌಧದಲ್ಲೂ ಕೂಡ, ಸದನದಲ್ಲೂ ಕೂಡ ಚರ್ಚೆಯಾಗಿದೆ. ಸ್ಪೀಕರ್ UT ಖಾದರ್ ಅವರ ಕ್ಷೇತ್ರ ಇದು ಫರಂಗಿಪೇಟೆ. ಸ್ಪೀಕರ್ UT ಖಾದರ್ ಅವರು ಕೂಡ ವಿಶೇಷವಾಗಿ ಮುತುವರ್ಜಿ ವಹಿಸಿ ಇದನ್ನು ಪತ್ತೆ ಹಚ್ಚಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು. ತಾವು ಗಮನಿಸ್ತಾ ಇರುವಂಥ 3 ಲಾಯರ್ಗಳು, 3 ವಕೀಲರು, ಒಂದು ಕಡೆ ಸಚಿನ್ ನಾಯ್ಕ್ ಅವರು, ಜೊತೆಗೆ ಅಖಿಲೇಶ್ವರಿ ಅವರು, ಮತ್ತೊಬ್ಬರು ಆಳ್ವ ಅವರು. ಸೊ 3 ಲಾಯರ್ಗಳು, ವಕೀಲರು ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಫರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿದ್ದಾನೆ, ಇದಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ. ಪ್ರಮುಖವಾಗಿರುವಂತಹ 1 ದಿನ 24 ಗಂಟೆಗಳು ನಾವು ಕರಿತೀವಿ ಗೋಲ್ಡನ್ ಅವರ್ ಅಂತ ಹೇಳಿ, ಸೊ ಅದನ್ನು ಕೇರ್ಲೆಸ್ ಮಾಡಿದ್ದಾರೆ. ಸೊ ದ್ಯಾಟ್ಸ್ ವೈ ಈ ರೀತಿ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಕೋರ್ಟ್ನ ಮುಂದೆ ಇಡ್ತಾರೆ. ಹಾಗಾಗಿ ಕೋರ್ಟ್ ಇದೇ 13ರಂದು, ಮಾರ್ಚ್ 13ರಂದು ನೇರವಾಗಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಕೂಡ ವಿಚಾರಣೆ ಮಾಡುತ್ತೆ. ಆತನನ್ನು ಪತ್ತೆ ಹಚ್ಚಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಆತ ಪತ್ತೆಯಾಗಿದ್ದಾನೆ ಅನ್ನೋದು ಖುಷಿಯ ಸಂಗತಿ. ಇವೆಲ್ಲದರ ಜೊತೆಗೆ ಆತ ಎಲ್ಲಿ ಹೋಗಿದ್ದ,
ಇಷ್ಟು ದಿನ ಏನು ಮಾಡಿದ್ದ, ಜೊತೆಗೆ ಆತನನ್ನ ಬಲವಂತವಾಗಿ ಕೊಂಡೋದವರು ಯಾರು, ಯಾತಕ್ಕೋಸ್ಕರ ಕೊಂಡೋಗಿದ್ದಾರೆ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ಪ್ರಶ್ನೆಗಳನ್ನು, ಬಹಳಷ್ಟು ವಿಚಾರಗಳನ್ನು ಈ ಒಂದು ಪ್ರಕರಣ ಹುಟ್ಟು ಹಾಕಿದೆ. ಸುರೇಶ್ ಶೆಟ್ಟಿ ಬರ್ಕೆ ಅವರಿದ್ದಾರೆ. ಅಂದ್ರೆ ಕಳೆದ ಬಾರಿ ನಮ್ಮ ಜೊತೆ ಪ್ಯಾನಲ್ ಡಿಸ್ಕಷನ್ ಅಲ್ಲೂ ಕೂಡ ಇವರು ಭಾಗಿಯಾಗಿದ್ರು. ಸುರೇಶ್ ಶೆಟ್ಟಿ ಬರ್ಕೆ ಅವರು ಸ್ಥಳೀಯರು, ಜೊತೆಗೆ ಈ ಒಂದು ಹೋರಾಟದಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸಿರುವಂತಹ ವ್ಯಕ್ತಿಯೂ ಕೂಡ ಹೌದು. ಸುರೇಶ್ ಶೆಟ್ಟಿ ನಮಸ್ತೆ ಸರ್. ಸದ್ಯ ಒಂದು ಖುಷಿಯ ಸಂಗತಿ ನಿಮ್ಗಳಿಗೆ ಮಾತ್ರ ಅಲ್ಲ, ನಮ್ಗಳಿಗೂ ಕೂಡ. ಯಾಕಂದ್ರೆ ಇಷ್ಟು ಸಮಯಗಳಿಂದ 11 ದಿನಗಳಿಂದ ನಾವುಗಳು ಹುಡುಕ್ತಾ ಇದ್ವಿ, ತಾವುಗಳು ಸೇರಿ ಹುಡುಕ್ತಾ ಇದ್ರಿ. ಸೊ ದಟ್ಸ್ ವೈ ದಿಗಂತ್ ಪತ್ತೆಯಾಗಿದ್ದಾನೆ. ಏನ್ ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ಶುರುವಾಗಿ ನಾವು ನಮ್ಮ ಆಂಜನೇಯನಿಗೆ ನಾವು ತುಂಬಾ ಋಣಿಯಾಗಿದ್ದೇವೆ. ಅವನು ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದು ಹೋದವನು, ನಿಜ ಬಂದವನು ನಿಜ, ಅರ್ಧದಲ್ಲೇ ಕಾಣೆ ಆಗ್ತಾನೆ. ಏನಂತಂದ್ರೆ ಮತ್ತೆ ಇಷ್ಟು 11 ದಿವಸ ಆಯ್ತು ಇವತ್ತಿಗೆ. ನಿಜ, ನಮಗೆ ಈಗ ಖುಷಿಯಲ್ಲಿ ಏನ್ ಮಾತಾಡ್ಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇಡೀ ಕರಾವಳಿ ಅಲ್ಲದೆ ರಾಜ್ಯಾದ್ಯಂತ ಸುದ್ದಿ ಆಗಿದೆ ಈ ಒಂದು ವಿಷಯ. 11 ದಿವಸದಲ್ಲಿ ಯಾವುದೇ ರೀತಿಯ ಪ್ರೋಗ್ರೆಸ್ ಇಲ್ಲದೆ ಇದ್ದು ಇವತ್ತು ಮಧ್ಯಾಹ್ನ ಉಡುಪಿಯಲ್ಲಿ ಸಿಕ್ಕಿದ್ದಾನೆ, ಡಿಮಾರ್ಟ್ ಅಲ್ಲಿ ಸಿಕ್ಕಿದ್ದಾನೆ ಅಂತ ಹೇಳಿ ಗೊತ್ತಾಗುವಾಗ ತುಂಬಾ ಜನ ನಾವೆಲ್ಲ ಖುಷಿ ಪಟ್ಟಿದ್ದೇವೆ. ನಮ್ಮ ಇಡೀ ಊರೇ ಖುಷಿ ಪಡ್ತಾ ಇದೆ ಇಲ್ಲಿ ಅಲ್ವಾ? ನಿಜ. ಯಾಕಂದ್ರೆ ಕೊನೆಗೂ ನಮ್ಮ ಆಂಜನೇಯ ಕೈ ಬಿಟ್ಟಿಲ್ಲ, ನಂಬಿದವರನ್ನು ಯಾವ್ದು ಕೈ ಬಿಟ್ಟಿಲ್ಲ, ಇನ್ನು ಬಿಡುದಿಲ್ಲ ಅಂತ ಹೇಳಿ ಒಂದು ನಮ್ಗೆ ನಂಬಿಕೆ ಅಲ್ವಾ? ಸುರೇಶ್ ಶೆಟ್ರೆ, ತಾವು ಕೂಡ ಆಂಜನೇಯನ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಅಲ್ವಾ? ತಾವು ಕೂಡ ಹೇಳುವಂತದ್ದು ಇದೆ. ಅಂದ್ರೆ ಆಂಜನೇಯನ ಶಕ್ತಿ, ಯಾಕಂತ ಬಂದ ಆ ಹುಡುಗ ಹನುಮಾನ್ ಚಾಲಿಸವನ್ನ ಓದ್ತಾ ಇದ್ದ, ಜೊತೆಗೆ ಅರ್ಧದಲ್ಲೇ ಓದಿ ಹನುಮಾನ್ ಟೆಂಪಲ್ಗೆ ಹೋಗಿ ಬರ್ತೇನೆ ಅಂತ ಹೋದಂತಹ ಹುಡುಗ ವಾಪಸ್ ಯಾಕೆ ಬರ್ಲಿಲ್ಲ ಅಂತ ಬಂದಾಗ ನಾವು ಕೂಡ ಇಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಆ ಸಂದರ್ಭ ಕೊನೆಯದಾಗಿ ನಾವು ಕೂಡ ಕೊಟ್ಟಿರುವಂತಹ ಪೀಠಿಕೆ ಅಷ್ಟೇ. ಅಂದ್ರೆ ಆಂಜನೇಯನನ್ನ ನಂಬಿದವನಿಗೆ ಈ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಆಂಜನೇಯ ತಂದು ಸುರಕ್ಷಿತವಾಗಿ ವಾಪಸ್ ತಂದು ಬಿಡ್ತಾರೆ ಅನ್ನುವಂತಹ ವಿಚಾರವನ್ನ ನಾನು ಕೂಡ ಕಳೆದ ಬಾರಿ ಡಿಸ್ಕಷನ್ ಅಲ್ಲಿ ಹೇಳಿದ್ದೆ. ಅದು 100ಕ್ಕೆ 100 ಸತ್ಯ ಆಗಿದೆ. ಯಾಕಂದ್ರೆ ಆಂಜನೇಯನ ಶಕ್ತಿ ಅಂತದ್ದು. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನರು ಕಮೆಂಟ್ಸ್ ಅನ್ನು ಕೂಡ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಆ ಹುಡುಗ ವಾಪಸ್ ಬಂದಿದ್ದಾನೆ ಅಂತ ಬಂದಾಗ ಅದು ಆಂಜನೇಯನ ಶಕ್ತಿ ಕಾರಣ. ಆಂಜನೇಯನ ಹನುಮಾನ್ ಚಾಲಿಸವನ್ನ ಓದ್ತಾ ಇದ್ದಂತ ಹುಡುಗ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೋದಂತ ಹುಡುಗ ಈ ರೀತಿ ಕಾಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತ ಬಂದೇ ಬರ್ತಾನೆ. ಈಗ ಬಂದಿದ್ದಾನೆ. ಅದು ತುಂಬಾ ಜಪ ತಪ ಎಲ್ಲ ಮಾಡುತ್ತಿದ್ದ ಹುಡುಗ ಅವನು. ನಮಗೂ ಕೂಡ ಶಾಕ್ ಆಗಿದೆ. ಇಂಥ ಹುಡುಗ ಮಿಸ್ಸಿಂಗ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ಅಥವಾ ಇನ್ನೊಂದು ಯಾರು ಕೂಡ ಮೈ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಶಕ್ತಿ ಅಂತದ್ದು ಅಲ್ವಾ? ಆಂಜನೇಯನ ಬಗ್ಗೆ ತುಂಬಾ ಅವನಿಗೆ ಅಪಾರವಾದ ನಂಬಿಕೆ ಇತ್ತು. ದೇವರ ಬಗ್ಗೆ ತುಂಬಾ ನಂಬಿಕೆ ಇಟ್ಟವ ಅವನು. ಮನೆಯಲ್ಲಿ ಯಾವಾಗ ನೋಡಿದ್ರು ಜಪ ಮಾಡ್ತಾ ಇದ್ದ. ತಾಯಿ ಹತ್ರ ಕೇಳುವಾಗ ಅದನ್ನ ಹೇಳ್ತಾ ಇದ್ರು, ನಮಗೆ ಏಪತ್ತುಂಡಲ ಜಪ ಮಾಡೋದು ನಿತ್ಯ, ಹನುಮಾನ್ ಚಾಲಿಸ ಓದೋ ನಿತ್ಯ, ಹಾಗೆ ಇಂಚಾಂಡ್ ಅಂತ ಹೇಳ್ತಾ ಇದ್ರು. ಓಕೆ ಅಲ್ವಾ? ಅದೇ ಪ್ರಶ್ನೆ. ಈಗ ನೋಡಿ ಸರ್, ಈಗ ಉಡುಪಿಯಲ್ಲಿ ಪತ್ತೆಯಾಗಿದೆ ಅನ್ನುವಂತ ವಿಚಾರ ಮೇಲ್ನೋಟಕ್ಕೆ ನಮ್ಗೆ ಪ್ರಥಮವಾಗಿ ಸಿಕ್ಕಿರುವಂತ ಮಾಹಿತಿ, ತಮಗೂ ಕೂಡ. ಈಗ ಸದ್ಯ ಯಾವ ರೀತಿ ಅವನು ಕೂಡ ಈಗ ಮನೆಗೆ ಫೋನ್ ಮಾಡಿ ಮಾತಾಡಿದಾನೆ. ಒಂದು ಸುತ್ತಲ್ಲಿ ಈಗ ಒಂದು ಸುತ್ತಿನ ಮಾತಾಗಿದೆ ಮನೆಯವ್ರ ಜೊತೆ. ಸಿಕ್ಕಿದ ಕೂಡಲೇ ಮನೆಯವರಿಗೆ ಫೋನ್ ಮಾಡಿದೆ, ನಮ್ಮ ಯಾನು ಹುಷಾರುಲ್ಲೇ ನಿಖಿಲ್ ದಾಳ ಫೋಟೋ ಹಿಡಿಸಿ ಯಾನು ಹುಷಾರ ಬರ್ಪೇನೆ ಇಲ್ಲ ಇತ್ತೇನೆ ಪೊಲೀಸ್ ಹಾಕಲೊಟ್ಟಿಗೆ ಇಲ್ಲೇ ಅಂತ ಹೇಳಿದ್ದಾರೆ. ಅಲ್ವಾ? ಪ್ರಥಮ ಮತ್ತೆ
ಹೇಳಿ ಸರ್. ಮತ್ತೆ ಕೂಡ ಹೇಳಿದಾನೆ ನನ್ನನ್ನು ನಾನಾಗಿ ಯಾನಾದ್ರೂ ಪೋತಿಜ್ಜಿ ಏನನ್ನು ಬೈ ಫೋರ್ಸ್ ಅದು ಕೊನುತ್ತೀರಿ ಅಂತ ಹೇಳಿದಾನೆ. ಯಾನು ದಾಯ ಪೋಪೆಮ್ಮ ಯಾನು ದಾಯ ಬೋರ್ಡ್ ಅಂತ ಹೇಳಿ ಹೇಳಿದಾನೆ. ತಾಯಿ ಜೊತೆ ಮಾತಾಡಿದ್ದೇನೆ, ತಾಯಿ ತಂದೆ ಜೊತೆ ಮಾತಾಡಿದ್ದಾನೆ ಅಲ್ವಾ. ಇದು ಸರ್ ಕೊಂಡೋಗಿದ್ದಾರೆ. ಅದು ಯಾರು ಕೊಂಡೋಗಿದ್ದಾರೆ ಎಂತ ಅಂತ ಹೇಳಿ ಅವನು ಕೂಡ ಬಾಯಿ ಬಿಟ್ಟಿಲ್ಲ. ಒಂದೆರಡು ಹೆಸರನ್ನು ಕೂಡ ಹೇಳಿದ್ದಾನೆ ಅವನು. ಆ ಹೆಸರು ಏನಂತ ಹೇಳಿ ಈಗ ನಮ್ಗೆ ಕೂಡ ಗೊತ್ತಿಲ್ಲ ಏನಂತ ಹೇಳಿ. ಮನೆಯವರಿಂದ ಅದು ನಾವು ಕೇಳಿಲ್ಲ. ಏನಾದ್ರು ಡಿಪಾರ್ಟ್ಮೆಂಟ್ ಅವರ ಬಾಯಿಯಿಂದಲೇ ಬರ್ಲಿ ಅಂತ ಹೇಳಿ ನಾವು ಕೂಡ ಸುಮ್ಮನೆ ಕೂತ್ಕೊಂಡಿದ್ದೇವೆ ಅಲ್ವಾ. ಈಗ ಸರ್ ಈಗ ಇವತ್ತಿಲ್ಲ ಅಂದ್ರೆ ನಾಳೆ ಡಿಪಾರ್ಟ್ಮೆಂಟ್ ಅವರು ಕೂಡ ಅದರ ಬಗ್ಗೆ ಇದು ಮಾಡಬಹುದು, ರಿಪೋರ್ಟ್ ಕೊಡಬಹುದು ಏನಂತ ಹೇಳಿ. ಓಕೆ ಸುರೇಶ್ ಶೆಟ್ರೆ, ಇಲ್ಲಿ ಈ ಪ್ರಕರಣದಲ್ಲಿ ಮತ್ತಷ್ಟು ಅನುಮಾನವನ್ನ ಸೃಷ್ಟಿ ಮಾಡಿರುವಂತ ಜೊತೆಗೆ ಆತ ತಾಯಿಗೆ ಕರೆ ಮಾಡಿ ಮಾತನಾಡಿದಾಗ ತಾಯಿಯ ಜೊತೆ ಯಾನ್ ನಿಕ್ಲೇನ್ ಬಿಡ್ದು ಪೋಪೆನಾಮ ಅಂತ ಹೇಳುವ ಮಾತನ್ನ ಆತ ಹೇಳ್ತಾನಂತ ಬಂದಾಗ ಹಾಗಾದ್ರೆ ಯಾರೋ ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದು ಪಕ್ಕ. ಹಾಗಾದ್ರೆ ಸೊ ಇದು ಮತ್ತಷ್ಟು ಚರ್ಚೆಗಳನ್ನ ಮತ್ತಷ್ಟು ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ ಅಲ್ವಾ ಸರ್? ಓಕೆ, ಹಾಗಾದ್ರೆ ಆತ ಇಷ್ಟು ದಿನ ಎಲ್ಲಿ ಅಂದ್ರೆ ಆತ ತಂದೆ ತಾಯಿಯನ್ನ ಬಿಟ್ಟು ಇಷ್ಟು ದಿನ ಎಲ್ಲಿ ಹೋಗಿದ್ದ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ ತಾಯಿಯ ಜೊತೆ ಮಾತಾಡಿದ ಆತ ಅಷ್ಟೇ ಮಾತಾಡಿದ ಅಥವಾ ಬೇರೆ ಏನಾದ್ರೂ ವಿಚಾರ ಹಂಚಿಕೊಂಡನ ಹೇಗೆ ಸರ್? ಇಲ್ಲ ಬೇರೆ ಏನು ಮಾತಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ನವರು ಕೂಡ ಬಿಟ್ಟಿಲ್ಲ. ಸ್ವಲ್ಪ ಮಾತಾಡ್ಲಿಕ್ಕೆ ಮಾತ್ರ ಚಾನ್ಸ್ ಕೊಟ್ಟದ್ದು ಡಿಪಾರ್ಟ್ಮೆಂಟ್ ನವರು. ಈಗ ಉಡುಪಿ ಪೊಲೀಸ್ನವರ ಕೈಯಲ್ಲಿದ್ದಾನೆ ಅವನು. ಜಸ್ಟ್ ತಾಯಿ ಜೊತೆ ಮಾತಾಡ್ಲಿಕ್ಕೆ ಮಾತ್ರ ಈಗ ಅವರು ಪರ್ಮಿಷನ್ ಕೊಟ್ಟು ಮೊಬೈಲ್ ಕೊಟ್ಟಿದ್ದಾರೆ. ತಾಯಿ ಜೊತೆ ಅಷ್ಟೇ ಮಾತಾಡಿದ್ದಾನೆ. ಯಾನು ಹುಷಾರಿಲ್ಲ ಬರ್ಪೆ ಬೇಗೋಡು ಬರ್ಪೆ ಯಾನಾದ್ರು ಪೋತಿಜಮ್ಮ ಯಾನಾದ್ರು ದಯಬೋಡು ಅಂತ ಹೇಳಿದ್ದಾನೆ. ಮತ್ತೆ ನನ್ನನ್ನು ಬೈ ಫೋರ್ಸ್ ಆಗಿ ನನ್ನನ್ನು ಇಲ್ಲಿ ಕೊಂಡೋಗಿ ನನ್ನನ್ನು ಬೈ ಫೋರ್ಸ್ ಆದ ತುಂಬೊಂದು ಕೊನತೀರಿ ಅಂತ ಹೇಳಿದ್ದಾನೆ. ಬೈ ಫೋರ್ಸ್ ಆಗಿ ಯಾರೋ ಕರ್ಕೊಂಡು ಹೋಗಿದ್ದಾರೆ. ಹೌದು, ಬೈ ಫೋರ್ಸ್ ಆಗಿ ಏನನ್ನು ಕೊನತೀರಮ್ಮ ಅಂತ ಹೇಳಿದ್ದಾನೆ, ಅಷ್ಟೇ ಹೇಳಿದ್ದಾನೆ. ಮತ್ತೆ ಒಂದೆರಡು ಹೆಸರು ಏನೋ ಹೇಳಿದ್ದಾನೆ ಅವನು. ಹೆಸರನ್ನ ಈಗ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅವರ ಬಾಯಿಂದ ಬರ್ಲಿ ಅದು. ಆದ್ರೆ ಒಂದೆರಡು ಹೆಸರನ್ನು ಕೂಡ ಆತ ಪ್ರಸ್ತಾಪ ಮಾಡಿದಾನೆ ಹಾಗಾದ್ರೆ ಅಲ್ವಾ? ಹೌದು ಒಂದೆರಡು ಹೆಸರನ್ನು ಮೆನ್ಷನ್ ಮಾಡಿದ್ದಾನೆ ಅವನು. ಆ ಹೆಸರು ಅಂದ್ರೆ ಪರಿಚಿತವಾಗಿರುವಂತ ಹೆಸರ ಅಥವಾ ಅಪರಿಚಿತವಾಗಿರುವಂತ ಹೆಸರ ಸರ್ ಹೇಗೆ? ಇಲ್ಲ ಅದು ಇಲ್ಲ ಅಪರಿಚಿತವಾದಂತ ಹೆಸರು ಅದು. ಗೊತ್ತಿಲ್ಲ, ತಮ್ಗಳಿಗೂ ಕೂಡ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ ಅಲ್ವಾ? ನಮಗೂ ಕೂಡ ಗೊತ್ತಿಲ್ಲ. ಓಕೆ ಅದ್ರ ಆತನ ಹುಡುಗನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಈಗ ನೋಡಿದಾಗ ಅಂದ್ರೆ ಈಗ ಕರೆಕ್ಟ್ ಆಗಿದ್ದಾನೆ, ಹುಷಾರಾಗಿದ್ದಾನೆ, ನಾರ್ಮಲ್ ಆಗಿದ್ದಾನೆ ಅವನು, ಏನಾಗಿಲ್ಲ. ಈಗ ಮಾಲ್ ಅಲ್ಲಿ ಕೂಡ ಮನೆಯವರು ಹೇಳಿದ ಪ್ರಕಾರ ಮಾಲ್ ಅಲ್ಲಿ ಕೂಡ ಅವನು ಒಬ್ಬನಾಗಿ ಇರ್ಲಿಲ್ಲ. ಅವನ ಜೊತೆ ಜನ ಇದ್ರು ಅಂತ ಹೇಳಿ ಸುದ್ದಿ ಬಂದಿದೆ ಮನೆಯವರಿಂದ. ಆತನ ಜೊತೆ ಒಬ್ಬನಾಗಿ ಮಾಲ್ಗೆ ಹೋಗಿಲ್ಲ, ಅವನ ಜೊತೆ ಜನ ಇದ್ರು ಅಂತೇಳಿ ಈಗ ನಮ್ಗೆ ಮನೆಯವರಿಂದ ಒಂದು ಸುದ್ದಿ ಬಂತು. ಅಂದ್ರೆ ಆತನ ಜೊತೆ ಕೆಲವರು ಇದ್ರು ಹಾಗಾದ್ರೆ ಮಾಲ್ ನಲ್ಲೂ ಕೂಡ ಶಾಪಿಂಗ್ ಮಾಡ್ತಾ ಇರುವಂತ ಸಂದರ್ಭ ಇದ್ರು ಅಂತೇಳಿ. ಇಲ್ಲದಿದ್ರೆ ಅವನು ಇಲ್ಲದ್ರೆ ಅವನು ಬರ್ಬೇಕಲ್ಲ ಅವನು. ಈಗ ಅವನು ಹೇಳಿದಾನೆ ಏನೋ ಬಲವಂತವಾದ ಕೊನತೆ ಅಂತ ಹೇಳುವಾಗ ಬರ್ಬೋದಿತ್ತು. ಉಡುಪಿಯಿಂದ ಇಲ್ಲಿ ಬರ್ಲಿಕ್ಕೆ ಎಷ್ಟು ಟೈಮ್ ಉಂಟು ಅವನಿಗೆ? ಹೌದು, ನಿಜ ಅಲ್ವಾ? ಉಡುಪಿಯಿಂದ ಬರ್ಲಿಕ್ಕೆ ಎಷ್ಟು ಏನು ದೂರ ಇದೆ ಉಡುಪಿಯಿಂದ ಮಂಗಳೂರಿಗೆ ಬರ್ಲಿಕ್ಕೆ? ಕರೆಕ್ಟ್ ನಿಜ. ಒತ್ತಾಯವಾಗಿ ಯಾರಾದ್ರೂ ಬೈ ಫೋರ್ಸ್ ಆಗಿ ಕೊಂಡೋಗ್ಲೇಬೇಕು ಅಂತದೇ ಪರಿಸ್ಥಿತಿಯಲ್ಲಿದ್ದಾನೆ ಅವನು. ಅಲ್ವಾ? ಆದ ಕಾರಣದಿಂದ ಅವನಿಗೆ ಬರ್ಲಿಕ್ಕೆ ಆಗಿಲ್ಲ. ಸರ್ ಒಂದು ಹೇಳ್ತೀನಿ ಸರ್, ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಯಾಕೆ ಮಾಡ್ತು ಅಂತ ಬಂದಾಗ ತಾವೆಲ್ಲರೂ ಸೇರಿಕೊಂಡು ಅಂದ್ರೆ ಊರ್ನವರೆಲ್ಲ ಸೇರಿಕೊಂಡು ಸಂಘಟನಾತ್ಮಕವಾಗಿ ತಾವು ಹೋರಾಟವನ್ನ ಮಾಡಿದ್ರಿ. ಕೊನೆಗೂ ನೋಡಿ ಸರ್, ನಿಮ್ಮ ಹೋರಾಟ ಎಲ್ಲೂ ಕೂಡ ಹಳಿ ತಪ್ಪಲಿಲ್ಲ, ಜೊತೆಗೆ ಹೋರಾಟ ಎಲ್ಲೂ ಕೂಡ ವ್ಯರ್ಥ ಆಗ್ಲಿಲ್ಲ. ನಮ್ಮ ಜೊತೆ ನಿಮ್ಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಯಾಕಂದ್ರೆ ಇಷ್ಟೆಲ್ಲ ಮೀಡಿಯಾ ಮಂಗಳೂರಿನಲ್ಲಿ ಕರಾವಳಿ ಭಾಗ ಇಷ್ಟೆಲ್ಲ ಮೀಡಿಯಾ ಇದ್ರು, ಅದರ ಪರವಾಗಿ ಲೈವ್ ಮುಖಾಂತರ ಮೊದಲಾಗಿ ಧ್ವನಿ ಎತ್ತಿದ ಒಂದು ಚಾನಲ್ ಇದ್ರೆ ಅದು ನಮ್ಮ ಕೂಡಲ. ಅವರಿಗೆ ತುಂಬಾ ಇದು ಹೃದಯಾಂತರಾಳದ ಧನ್ಯವಾದ ನಿಮಗೆ ಸಮರ್ಪಿಸಿದ್ದೇವೆ ನಾವು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಏನಿಲ್ಲ, ಇದು ನಮ್ಮ ಇಷ್ಟೆಲ್ಲ ಆದ್ರೂ ಯಾವುದೇ ಮೀಡಿಯಾದವರು ಲೈವ್ ಕೊಡದೆ ಡೈರೆಕ್ಟ್ ಆಗಿ ನೀವು ಒಂದು ಲೈವ್ ಪ್ರೋಗ್ರಾಮ್ ಮಾಡಿ ಅದನ್ನ ಜನರಿಗೆ ಮನ ಮುಟ್ಟುವಾಗಿ ನೀವು ತಿಳಿಸಿಕೊಟ್ಟಿರಿ. ಕಳೆದ ನಿರಂತರ ಮೊನ್ನೆ ಒಂದು ಪ್ರೋಗ್ರಾಮ್, ಅದರ ನಂತರ 2 ಪ್ರೋಗ್ರಾಮ್ ವಾಪಸ್ ಮಾಡಿದ್ದೀರಿ ನೀವು. ಯಾರು ಕೂಡ ಮಾಡದ ರೀತಿಯಲ್ಲಿ ನೀವು ಮಾಡಿಕೊಟ್ಟಿದ್ದೀರಿ. ಇವಾಗ ಯಾರೇ ಮಾಡ್ಲಿ, ಇವಾಗ ಯಾರೇ ಕೊಡ್ಲಿ, ಅವ್ನು ಸಿಕ್ಕಿದ್ದಾನೆ, ಅವ್ನು ಅಲ್ಲಿ ಸಿಕ್ಕಿದೆ ಇಲ್ಲಿ ಸಿಕ್ಕಿದೆ ಅಂತ ಹೇಳಿ ತುಂಬಾ ಮೀಡಿಯಾದವರು ಹೇಳ್ತಾ ಇದ್ದಾರೆ. ಬಟ್ ಅದರ ಮುಂಚೆ ಕೊಟ್ಟದ್ದು ನಮ್ಮ ಕುಡ್ಲ ವಾಹಿನಿಯವರು. ಅವರಿಗೆ ನಾವು ಅವರ ಮನೆಯವರ ಪರವಾಗಿ ಅಥವಾ ನಮ್ಮ ಊರಿನ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸರ್. ಇಡೀ ಜನರಿಗೆ ನೀವು ತಿಳಿಸಿಕೊಟ್ಟಿದ್ದೀರಿ. ದಿಗಂತ್ ಕಾಣೆ ಆಗಿದ್ದಾನೆ ಅನ್ನೋದು ಜನರ ಮನೆಗೂ ನೀವು ಮುಟ್ಟಿಸಿದ್ದೀರಿ. ಆ ಕಾರಣದಿಂದ ಇವತ್ತು ನೋಡಿ ಉಡುಪಿಯಲ್ಲಿ ಅವನ ಬಗ್ಗೆ ಗುರ್ತ ಇಲ್ಲದಿದ್ರು ಅವನನ್ನು ಹಿಡಿದು ಕೊಟ್ಟಿದ್ದಾರೆ. ಕರೆಕ್ಟ್ ಸರ್. ನಿಮ್ಮ ಈ ಒಂದು ಕಾರ್ಯಕ್ರಮದಿಂದಾಗಿ ಇರ್ಬೋದು ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು. ಇಲ್ಲ, ಇದೇನಿಲ್ಲ, ಇದು ತಾವು ನಮ್ಮ ಮೇಲೆ ಇಟ್ಟಿರುವಂತಹ ಅಭಿಮಾನ, ಗೌರವ, ಬೇರೇನಿಲ್ಲ ಸರ್. ನಮಗೂ ಕೂಡ
ಈ ಸಮಾಜದಲ್ಲಿ ಇದು ನಾನು ಹೇಳ್ತೇನೆ, ಇದು ನಮ್ಮ ಕಾರ್ಯಕ್ರಮದಿಂದ ಅನ್ನುವಂತ ವಿಚಾರಗಳಲ್ಲ ಸರ್. ಇದೇನಂತ ಹೇಳಿದ್ರೆ ಒಂದು ಆಂಜನೇಯನ ಶಕ್ತಿ, ಜೊತೆಗೆ ಇದು ನಮ್ಮ ಕರ್ತವ್ಯ ಸರ್. ಯಾಕಂದ್ರೆ ನಮ್ಮ ಜವಾಬ್ದಾರಿ, ಇದು ನಮ್ಮ ಜವಾಬ್ದಾರಿ. ಸೊ ಹಾಗಿದ್ದಾಗ ನಿಮ್ಮ ಗೌರವ, ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಅಭಿಮಾನಕ್ಕೆ ನಾನು ಕೈ ಮುಗಿತೀನಿ. ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಆಯ್ತು. ಆದ್ರೆ ನಮ್ಮ ವಿಚಾರ ಇದ್ದದಿಷ್ಟೇ, ಆ ತಾಯಿಯ ಕಣ್ಣೀರನ್ನ ನೋಡಿದಾಗ, ನಾನು ಕಳೆದ ಬಾರಿ ತಾವು ಕೂಡ ಬಂದಾಗ ಹೇಳಿದ್ದೆ ಆ ಒಂದು ವಿಚಾರನ, ತಾಯಿಯ ಕಣ್ಣೀರು ಜೊತೆಗೆ ತಂದೆಯ ಅಸಹಾಯಕತೆ, ಇಡೀ ಕುಟುಂಬ ಜೊತೆಗೆ ಎಲ್ಲ ಊರಿನವರು ತಾವೆಲ್ಲ ನಾನು ಪ್ರತಿ ಬಾರಿ ಹೇಳುವಂಥದ್ದು ಇಷ್ಟೇ. ಯಾಕಂದ್ರೆ ನಿತೇಶ್ ಬೆಲ್ಚಡ್ ಅವರ ಕೇಸ್ನಲ್ಲಿ ಎಲ್ಲಿ ವೈಫಲ್ಯ ಆಗಿತ್ತು ಅಂತ ಬಂದಾಗ ಅಲ್ಲಿ ಊರಿನಲ್ಲಿ ಸಂಘಟನಾತ್ಮಕವಾಗಿರುವಂತಹ ಶಕ್ತಿ ಇರಲಿಲ್ಲ. ತಮ್ಮ ಈ ಕೇಸ್ನಲ್ಲಿ ಇಡೀ ಊರು ಒಟ್ಟಾಗಿ ಸೇರಿದ್ರಿ, ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡಿದ್ರಿ. ಇಲ್ಲ ನಾವೊಂದು ತೀರ್ಮಾನ ಮಾಡಿದ್ವಿ. ಈ ವಿಷಯದಲ್ಲಿ ನಾವು ಹಿಂದೆ ಜಾರುವ ಪ್ರಶ್ನೆ ಇಲ್ಲ ಅಂತೇಳಿ ಸಣ್ಣ ಮಗುವಿನಿಂದ ಹಿಡಿದು ಮುದುಕರವರೆಗೂ ಕೂಡ ನಾವು ಇಲ್ಲಿ ಎದ್ದಿದ್ದೇವೆ, ಊರಲ್ಲಿ ಎದ್ದಿದ್ದೇವೆ. ಇನ್ನು ಮುಂದೆ ಇಂಥ ಒಂದು ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅಂತೇಳಿ ಇಲ್ಲಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಆಂಜನೇಯನ ಶಕ್ತಿ ನಮ್ಮೊಂದಿಗೆ ಇತ್ತು, ಆಂಜನೇಯ ನಮ್ಮನ್ನು ಬಿಟ್ಟು ಕೊಟ್ಟಿಲ್ಲ, ಹಾಕಿಲ್ಲ, ನಮ್ಮನ್ನು ಇನ್ನೂ ಕೂಡ ಬಿಡುವುದಿಲ್ಲ ಅಂತ ಹೇಳಿ ನಮಗೆ ನಂಬಿಕೆ ಇದೆ. ಇದು ಯಾಕಂದ್ರೆ ಆಂಜನೇಯ ನಿನ್ನೆ ಮೊನ್ನೆ ಪ್ರತಿಷ್ಠೆ ಮಾಡಿದಂತ ಆಂಜನೇಯ ಅಲ್ಲ, ಇದಕ್ಕೆ ಅನೇಕ ವರ್ಷಗಳ ಇತಿಹಾಸ ಇದೆ ಈ ಆಂಜನೇಯನಿಗೆ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಆಂಜನೇಯ ನಮ್ಮನ್ನು ಬಿಟ್ಟು ಹಾಕಿಲ್ಲ. ಈ ಕಾರಣದಿಂದಾಗಿ ಇನ್ನು ಮುಂದೆ ಕೂಡ ಇಂಥ ಪರಿಸ್ಥಿತಿ ನಮ್ಮ ಊರಲ್ಲಿ ನಡೆದ್ರೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ. ಇಲ್ಲಿ ಮೊನ್ನೆ ಕೂಡ ನೀವು ಪ್ರತಿಭಟನೆ ನೋಡಿರಬಹುದು. ಯಾವುದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳಿ ಯಾವ್ದು ಕೂಡ ನೋಡಿಲ್ಲ, ಎಲ್ಲರೂ ಒಟ್ಟಾಗಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಮುಸ್ಲಿಮರು ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ, ಕ್ರಿಶ್ಚಿಯನರು ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ದೇವೆ. ಈ ಕಾರಣದಿಂದಾಗಿ ಈ ದಿಗಂತ್ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ನಿಜ ಸರ್, ತಮ್ಮೆಲ್ಲರ ಒಂದು ಸಂಘಟನಾತ್ಮಕ ಹೋರಾಟ, ಜೊತೆಗೆ 10ನೇ ತಾರೀಕಿನಂದಲೂ ಕೂಡ ತಾವುಗಳು ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿದ್ರಿ. ಜೊತೆಗೆ ತಮ್ಮ ಹೋರಾಟದ ಫಲವಾಗಿ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಜೊತೆಗೆ ತಾವುಗಳು ಹೇಳಿದಾಗೆ ನಮ್ಮ ಒಂದು ಪ್ಯಾನೆಲ್ ಡಿಸ್ಕಷನ್ ಅವುಗಳು ಏನ್ ಮಾಡಿದ್ವಿ ನಿರಂತರವಾಗಿ ಕಾರ್ಯಕ್ರಮ ನಮ್ಮ ಒಂದು ಅಭಿಯಾನದ ರೀತಿಯಲ್ಲಿ ಆಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಇಂತಹ ಹುಡುಗರು ಕಾಣೆ ಆಗ್ತಾ ಇದ್ದಾರೆ, ಏನ್ ಕತೆ ಅನ್ನುವಂತ ವಿಚಾರಗಳಿತ್ತು. ಆತ ಹುಡುಗ ಬರಲೇಬೇಕು ಅನ್ನುವಂತ ವಿಚಾರಗಳಿತ್ತು. ನಮಗೂ ಕೂಡ ಹಠ ಇತ್ತು. ಹಾಗಾಗಿ ತಾವುಗಳು ಕೂಡ ಸಾಥ್ ಕೊಟ್ಟಿದ್ದೀರಿ. ಅಂಡ್ ಈಗ ಹುಡುಗ ಸಿಕ್ಕಿದ್ದಾನೆ ಅನ್ನೋದು ಖುಷಿಯ ಸಂಗತಿ. ಅಂಡ್ ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದಕ್ಕೆ. ಅಂಡ್ ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆದಾಗ್ಲಿ ಸರ್, ಒಳ್ಳೆದಾಗ್ಲಿ. ತಮ್ಗಳ ಒಂದು ಪ್ರಾಮಾಣಿಕವಾಗಿರುವಂತಹ ಹೋರಾಟ, ಎಲ್ಲಿ ಹೋರಾಟ ಪ್ರಾಮಾಣಿಕವಾಗಿರುತ್ತೆ ನೋಡಿ, ಅಲ್ಲಿ ಜಾತಿ ಧರ್ಮ ಅನ್ನುವಂತಹ ಪಾಲಿಟಿಕ್ಸ್ಗಳು ಇರದೆ ಪ್ರಾಮಾಣಿಕವಾಗಿರುವಂತಹ ಹೋರಾಟ, ಜೊತೆಗೆ ಒಂದು ಊರು ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದರೆ ಆ ಎಷ್ಟೇ ಕಷ್ಟ ಆಗಿರುವಂತಹ ಕೇಸ್ಗಳಿರಲಿ, ಅದು ಎಷ್ಟು ವ್ಯವಸ್ಥಿತವಾಗಿ ಒಂದು ಹಂತ ಬರುತ್ತೆ ಅಥವಾ ಒಂದು ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಈ ಒಂದು ಫರಂಗಿಪೇಟೆಯ ದಿಗಂತನ ಕೇಸೇ ಸಾಕ್ಷಿ. ಯಾಕಂದರೆ ನಮ್ಮ ಕುಡ್ಲ ವಾಹಿನಿ ಕೂಡ ನಾವು ಅಭಿಯಾನದ ರೀತಿಯಲ್ಲಿ ಪ್ಯಾನಲ್ ಡಿಸ್ಕಷನ್ಗಳನ್ನು, ಲೈವ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ಆ ಹುಡುಗ ವಾಪಸ್ ಬರಬೇಕು. ಏನು ವೈಫಲ್ಯ, ಪೊಲೀಸ್ ಇಲಾಖೆಯಿಂದ ಏನು ವೈಫಲ್ಯ ಆಗಿದೆ, ಜೊತೆಗೆ ಯಾತಕ್ಕೋಸ್ಕರ ಈ ರೀತಿ ಕೇರ್ಲೆಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಆ ಹುಡುಗ ಎಲ್ಲಿ ಹೋಗಿದ್ದಾನೆ, ಕೆಲವು ಅಂತೆಕಂತೆಗಳು ಇತ್ತು. ಅಂತೆಕಂತೆಗಳು ಏನಿರಲಿ, ಆದರೂ ಕೂಡ ಹುಡುಗ ಎಲ್ಲಿ ಹೋಗಿದ್ದಾನೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದಾಗಲೇ ಪೊಲೀಸರು ಹೇಳ್ತಾ ಇದ್ರು ಇನ್ನು 3 ದಿನ 4 ದಿನ, ಆದರೂ ಕೂಡ 3, 4 ಅಲ್ಲ 5, 6, 7 ದಿನಗಳಾದರೂ ಕೂಡ ನೋ ಅಪ್ಡೇಟ್ಸ್ ಅಂತ ಬಂದಾಗ ಅದು ಭಾಳಷ್ಟು ಬೇಸರ ತಂದಿರುವಂಥದ್ದು. ಇದೀಗ ಆ ಹುಡುಗ ಪತ್ತೆಯಾಗಿದ್ದಾನೆ. ಜೊತೆಗೆ ನಮ್ಮ ಜೊತೆ ಇನ್ನು ಮುಂದಕ್ಕೆ ಮತ್ತಷ್ಟು ವಿಚಾರಗಳನ್ನು ನಿಮಗೆ ನಾನು ಪ್ರಸ್ತುತಪಡಿಸ್ತಾ ಹೋಗ್ತೀನಿ. ಇವೆಲ್ಲದರ ಜೊತೆಗೆ ಹುಡುಗನನ್ನ ಬಲವಂತವಾಗಿ ಕರೆದೊಯ್ದವರು ಯಾರು ಅನ್ನುವಂಥದ್ದೇ ಪ್ರಶ್ನೆ. ಇದೀಗ ಯಾರು ಬಲವಂತವಾಗಿ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಆತ ನೇರವಾಗಿ ತಾಯಿಯ ಜೊತೆ ಹೇಳುವಂಥದ್ದು ಇಷ್ಟೇ, ಯಾನ್ ನಿಕ್ಲೇನ್ ಬುಡ್ದನ್ ಪೋಪೆನ ಅಮ್ಮ ಎನ್ನನು ಎಂಕ್ಲೇನು ಏರೋ ಕನೊಂದು ಬೈದೇರು ಲೆತನ್ ಪೋತೇರು ಬಂದ ವಿಚಾರವನ್ನು ತುಳುವಿನಲ್ಲಿ ತಾಯಿಯ ಜೊತೆ ಆತ ಬಹಳಷ್ಟು ಭಾವುಕನಾಗಿ ಮಾತಾಡ್ತಾನೆ ಅಂತ ಬಂದಾಗ, ಯಾರೋ ಆತನನ್ನು ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ.
ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೇಯಸ್ ಫರಂಗಿಪೇಟೆ ಅವರಿದ್ದಾರೆ. ಅಂದರೆ ನಾನು ಆಗಲೇ ಹೇಳಿದಾಗೆ ಸ್ಥಳೀಯರು ಅಂದರೆ ದಿಗಂತ್ ಕಾಣೆಯಾದ ದಿನ ಅಂದರೆ ಬೆಳಿಗ್ಗೆ ಈತನನ್ನ ಭೇಟಿ ಮಾಡಿದ್ದ, ಜೊತೆಗೆ ಶ್ರೇಯಸ್ ಜೊತೆ ಮಾತಾಡಿದ್ರು ದಿಗಂತ್. ಸೊ ಶ್ರೇಯಸ್ ಅವರೇ ನಮಸ್ತೆ. 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 ಸದ್ಯ ದಿಗಂತ್ ಅವರು ಸಿಕ್ಕಿದ್ದಾರೆ. ಶ್ರೇಯಸ್ ಅವರೇ, ಒಳ್ಳೆಯ ಸುದ್ದಿ, ಏನ್ ಹೇಳ್ತೀರಾ ಫಸ್ಟ್ ರಿಯಾಕ್ಷನ್ ಶ್ರೇಯಸ್ ಅವರೇ? ಅತ್ಯಂತ ಖುಷಿಯ ಸುದ್ದಿ ಇವತ್ತು ಶನಿವಾರದಂದು, ಅದು ಕೂಡ ಆಂಜನೇಯ ಸ್ವಾಮಿಯ ದಿವಸ ಸಹ ಕೂಡ ಭಾರಿ ಖುಷಿ ತಂದ ಒಂದು ವಿಷಯ ದಿಗಂತನಿಗೆ ಸಿಕ್ಕಿದೆ ಎಂಬ. ಅದರ ಹಿಂದೆ ಯಾರೆಲ್ಲ ಇದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಈಗಾಗಲೇ ನಮ್ಗೆ ಗೊತ್ತಿರುವಂತ ಪ್ರಕಾರ ಉಡುಪಿಯಲ್ಲಿ ಸಿಕ್ಕಿದ್ದಾನೆ. ತನ್ನ ಮನೆಗೆ ಕಾಲ್ ಮಾಡಿದ್ದಾನೆ. ಕಾಲ್ ಮಾಡಿ ಒಂದು ವಾಕ್ಯ ಹೇಳಿದ್ದಾನೆ, ಏನಂದ್ರೆ ನನ್ನನ್ನು ಯಾರ ಎಲ್ಕೊಂಡು ಹೋಗಿದ್ದಾರೆ, ಅಮ್ಮ ನನ್ನ ಏರ ಹೋಯ್ತು ಒಂದು ಪೋತೇರಿ. ಸೊ ಅದು ಯಾರು ಅಂತ ನಮ್ಗೆ ಈಗ ಗೊತ್ತಾಗ್ಬೇಕು. ಕರೆಕ್ಟ್. ಹಾಗೂ ಎಲ್ಲ ನಮ್ಮ ಸಂಘಟನೆ, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಎಲ್ಲ ಸಂಘಟನೆ ಈ ಒಂದು ಪ್ರತಿಭಟನಾ ಕಾರ್ಯ ಇಲ್ಲಿಗೆ ಫಲ ಸಿಕ್ಕಿತೆ ಎಂಬ ಒಂದು ಖುಷಿಯ ವಿಚಾರ ಅಲ್ವಾ? ಇಷ್ಟು ನಿರಂತರವಾಗಿ ತಮ್ಗಳ ಒಂದು ಹೋರಾಟ, ಊರಿನವರ ಒಂದು ಸಂಘಟನಾತ್ಮಕವಾಗಿರುವಂತಹ ಹೋರಾಟ, ತಾವುಗಳ ಸೇರಿ ಹೋರಾಟ ಮಾಡಿದ್ರಿಂದ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ. ಸೊ ತಮ್ಮೆಲ್ಲರೂ ಆ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ಎಲ್ಲ ಸಂಘಟನೆಯ ಹಾಗೂ ಎಲ್ಲ ಮುಖಂಡರು ರಾತ್ರಿ ಹಗಲು ಅಂತ ನೋಡದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಒಟ್ಟಿಗೆ ಇದ್ರು. ಎಲ್ಲರಿಗೂ ಈ ಮುಖೇನ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಹಾಗೂ ಪೊಲೀಸ್ ಇಲಾಖೆಗೂ ಕೂಡ ಇವತ್ತು ಧನ್ಯವಾದ ಸಮರ್ಪಿಸ್ತೇನೆ. ಯಾಕೆಂದ್ರೆ ಅವರ ಕೂಡ ಪ್ರಯತ್ನ ಇತ್ತು, ಆದ್ರೆ ಯಾವುದೇ ರೀತಿಯ ಸುಳಿವು ಇರ್ಲಿಲ್ಲ. ಆದ್ರೆ ಸಂಘಟನೆ ಒಂದು ಪ್ರತಿಭಟನೆ ಮೂಲಕ ಹಾಗೂ ಎಲ್ಲ ಸಾಮಾಜಿಕ ಜಾಲತಾಣದ, ಎಸ್ಪೆಷಲಿ ನಿಮ್ಗೆ ನಮ್ಮ ಕುಡ್ಲ ಈ ಒಂದು ಮಾಹಿತಿ ಸಿಕ್ಕಿದ ನಂತರ ತುಂಬಾ ಇಂತಹ ಒಂದು ಸುದ್ದಿಯನ್ನು ದಿವಸಕ್ಕೆ ಸಹ ಅಪ್ಡೇಟ್ ಮಾಡ್ತಿದ್ರಿ. ನಮ್ಮ ಕುಡ್ಲಕ್ಕೆ ಸಹ ನಾನು ಇವತ್ತು ಇಲ್ಲಿಯ ಮುಖೇನ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಮತ್ತೊಂದು ವಿಚಾರ ಏನಂದ್ರೆ, ನಮ್ಗೆ ಇವತ್ತು ಗೊತ್ತಾದ ಪ್ರಕಾರ ಈಗ ಕ್ವಾಲಿಸ್ ಕಾರ್ ಇದು ನಾವೊಂದು ವಿಡಿಯೋ ಫುಟೇಜ್ ಆಗ್ತಾ ಇದ್ವಿ. ಸೊ ಆ ಕಾರ್ ನಮ್ಗೆ ಕಾರು ಕೂಡ ಅದು ಯಾರಿದು ಅಂತ ಗೊತ್ತಾಗಿದೆ. ಯಾರಂದ್ರೆ ಅದೊಂದು ಮೂಡಬಿದ್ರೆಯ ಒಂದು ನಿವಾಸಿಯವರ ಕಾರ್ ಅಂತೆ, ಯಾರ ಸಂಬಂಧಿಕರ. ಅವರು ಇನ್ಫಾರ್ಮೇಶನ್ ಈಗ ಪೊಲೀಸ್ ಅವರಿಗೆ ಮಾಡಿದ್ದಾರೆ ಹಾಗೂ ಅದನ್ನು ಮನೆಯವರಿಗೆ ಕೂಡ ತಿಳಿಸಿದ್ದಾರೆ. ಸೊ ಆ ಕಾರ್ ಯಾವುದೇ ರೀತಿಯ ಅನುಮಾನ ಮಾಡುವಂತಹ ಕಾರ್ ಅಲ್ಲ ಓಡಾಡಿದ್ದು. ಅದೊಂದು ಇಲ್ಲಿಯೇ ಸಂಬಂಧಪಟ್ಟ ಒಂದು ಮನೆಗೆ ಬಂದಂತಹ ಕಾರ್. ಓಕೆ, ಮನೆಗೆ ಬಂದಂತಹ ಕಾರ ಈ ಒಂದು ಕಾರು? ಹೌದೌದು. ಅಂದ್ರೆ ಅದರ ವಿಷಯದಲ್ಲಿ ತುಂಬಾ ಹೂವಪೋಗಲಾಯ್ತು. ಅಂದ್ರೆ ಅದೊಂದು ಯಾಕೆ ಬಂತು ಆ ಸಮಯದಲ್ಲಿ ಅಂತ ಅದರ ಇನ್ಫಾರ್ಮೇಶನ್ ಇವತ್ತು ನಾವು SP ಅವರು ಮನೆಯವರಿಗೆ ತಿಳಿಸಿದ್ದಾರೆ. ಇವತ್ತು ನಾವು ಮನೆಯವರ ಹತ್ರ ಕೇಳುವಾಗ ಆ ವಿಷಯವನ್ನು ಮನೆಯವರು ನಮ್ಗೆ ತಿಳಿಸಿದ್ರು. ಅಂದ್ರೆ ಆ ಕಾರು ಒಂದು ಯಾರ ಮೂಡಬಿದ್ರೆ ಅವರ ಒಂದು ಸಂಬಂಧಿಕರ ಕಾರ್ ಅಂತೆ. ಸೊ ಅಲ್ಲಿ ಟರ್ನ್ ಆಗಿ ಹೋದದಂತೆ. ಅದಕ್ಕೆ ನಾವು ಒಂದು ಚಾನೆಲ್ ನ ಮುಖೇನ ಇದೊಂದು ತಿಳಿಸುವ ಅಂತ. ಓಕೆ ಸರ್, ಒಳ್ಳೆಯ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಹಾಗೂ ನಾನು ಪ್ಯಾನೆಲ್ ಅಲ್ಲಿ ಕೂತ್ಕೊಳ್ಳುವಾಗ ಹೇಳಿದ್ದೇನೆ, ಎಲ್ಲರ ಪ್ರಾರ್ಥನೆ ಹಾಗೂ ನಮಗೆ ಒಂದು ನಂಬಿಕೆ ಇತ್ತು, ನಮ್ಮ ಆಂಜನೇಯ ಸ್ವಾಮಿ ನಮ್ಮನ್ನು ಕೈ ಬಿಡುದಿಲ್ಲ. ಯಾಕಂದ್ರೆ ಆಂಜನೇಯ ಸ್ವಾಮಿಯ ಹೆಸರು ಇಟ್ಟು ಬಂದಿದ್ದಾನೆ. ಖಂಡಿತ ಆಂಜನೇಯ ಸ್ವಾಮಿ ಎಲ್ಲಿದ್ರೆ ಸಹ ನಾನು ಕರ್ಕೊಂಡು ಬರ್ತಾನೆ ಎಂಬ ನಂಬಿಕೆ ನಮ್ಗೆ ಖಂಡಿತ ಇತ್ತು. ನಾವು ಯಾವುದೇ ರೀತಿಯ ಒಂದು ಸಹನೆಯನ್ನು ಕಳೆದುಕೊಂಡಿರ್ಲಿಲ್ಲ. ಅವನು ಬರ್ತಾನೆ ಎಂಬ ನಂಬಿಕೆ ನಮಗೆ ಎಲ್ಲರಿಗೂ ಇತ್ತು. ಎಲ್ಲರ ಪ್ರಾರ್ಥನೆ, ಎಲ್ಲರ ನಂಬಿಕೆಗೆ ಈಗ ಒಂದು ಆಂಜನೇಯ ಸ್ವಾಮಿಯ ಈ ಒಂದು ಏನು ಕಾರ್ಮಿಕವು ನಮಗೀಗ ಕಂಡು ಬಂತು. 100ಕ್ಕೆ 100 ಸರ್. ನಾನು ಕೂಡ ಕಳೆದ ಬಾರಿ ತಾವು ಕೂಡ ಪ್ಯಾನಲ್ ಅಲ್ಲಿ ಇದ್ದಾಗ ಅದೇ ವಿಚಾರ ಹೇಳಿರುವಂತದ್ದು. ಯಾಕಂದ್ರೆ ಹನುಮಾನ್ ಚಾಲಿಸ ಓದ್ತಾ ಇದ್ದಂತ ಹುಡುಗ, ಹನುಮಾನ್ ಟೆಂಪಲ್ಗೆ ಹೋಗಿ ಬರ್ತೇನೆ ಅಂತ ಹೇಳಿದಂತ ಹುಡುಗ ಪಕ್ಕ ಬಂದೇ ಬರ್ತಾನೆ, ಹನುಮಂತ ದೇವರು ಕಾಪಾಡ್ತಾನೆ ಅನ್ನೋದು. ಸೊ ಅದು ಸತ್ಯ ಆಗಿದೆ ಈಗ. ಅಂಡ್ ಒಳ್ಳೆಯ ಸುದ್ದಿ ಸಿಕ್ಕಿದೆ. ಅಂಡ್ ತಾವುಗಳು ಕೂಡ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದ್ರಿ. ಒಂದು ಊರು ಯಾವ ರೀತಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಒಂದು ಪ್ರಕರಣ ಸರಿಯಾದ ರೀತಿಯಲ್ಲಿ ಸುಖಾಂತ್ಯ ಕಾಣುತ್ತೆ ಅನ್ನೋದಕ್ಕೆ ಈ ಒಂದು ಕೇಸ್ ಕೂಡ ಸಾಕ್ಷಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶ್ರೇಯಸ್ ಅವರಿಗೆ. ನಮ್ಮ ವಾಹಿನಿಯ ಮೇಲೆ ಗೌರವವನ್ನ, ಜೊತೆಗೆ ಅಭಿಮಾನವನ್ನ ಇಟ್ಟುಕೊಂಡು, ಜೊತೆಗೆ ಅಭಿಯಾನದ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನ ಮಾಡಿ, ಜೊತೆಗೆ ಅಂತೂ ಇಂತೂ ದಿಗಂತ್ ಸಿಕ್ಕಿದ್ದಾನೆ ಆಂಜನೇಯನ ಶಕ್ತಿಯಿಂದ, ಆಂಜನೇಯನ ಆಶೀರ್ವಾದದಿಂದ. ಒಳ್ಳೆದಾಗ್ಲಿ ಎಲ್ಲರೂ ಕೂಡ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಇದು ದಿಗಂತ್ ಪತ್ತೆಯಾಗಿದ್ದಾನೆ. ಇಡೀ ಕರಾವಳಿ ಭಾಗ, ಜೊತೆಗೆ ನಮ್ಮ ತುಳುನಾಡು, ಜೊತೆಗೆ ನಮ್ಮ ಫರಂಗಿಪೇಟೆಯ ಭಾಗದ ಎಲ್ಲಾ ಜನರು ಸೇರಿಕೊಂಡು ಸಂಘಟನಾತ್ಮಕವಾಗಿರುವಂತಹ ಹೋರಾಟವನ್ನ ಮಾಡಿ, ಪ್ರಾಮಾಣಿಕವಾಗಿರುವಂತಹ ಹೋರಾಟ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಈ ಒಂದು ಹೋರಾಟ ಸಾಕ್ಷಿ ಆಗುತ್ತೆ. ಜೊತೆಗೆ ಈ ಹುಡುಗನ ವಿಚಾರವಾಗಿ ಸದನದಲ್ಲೂ ಕೂಡ ಚರ್ಚೆ ಆಗುತ್ತೆ. ಅಂತೂ ಇಂತೂ ದಿಗಂತ್ ಪತ್ತೆಯಾಗಿದ್ದಾನೆ. ಆದರೆ ಬಹಳ ದೊಡ್ಡ ಪ್ರಶ್ನೆ, ಇಷ್ಟು ದಿನ ದಿಗಂತ್ 11 ದಿನಗಳು ಎಲ್ಲಿ ಇದ್ದ, ಹೇಗೋದ,
ಜೊತೆಗೆ ಆತನನ್ನ ಕೊಂಡು ಹೋದವರು ಯಾರು, ಬಲವಂತವಾಗಿ ಆತನನ್ನ ಕರೆದುಕೊಂಡು ಹೋಗಿರುವವರು ಯಾರು, ಆತನ ಚಪ್ಪಲಿಯನ್ನ ಯಾಕೆ ಬಿಟ್ಟು ಹೋಗಲಾಗಿತ್ತು, ಆತನ ಮೊಬೈಲ್ ಫೋನವನ್ನ ಯಾಕೆ ಬಿಟ್ಟು ಹೋಗಲಾಗಿತ್ತು, ಅಲ್ಲಿದ್ದಂತಹ ರಕ್ತದ ಕಲೆಗಳು ಯಾರದ್ದು, ಜೊತೆಗೆ ಆತ ಏನ್ ಮಾಡ್ತಾ ಇದ್ದ, ಆತನನ್ನ ಕೊಂಡು ಹೋದವರು ಯಾರು ಅನ್ನೋದು ಬಿಗ್ ಕ್ವಶನ್ ಮಾರ್ಕ್. ಸೊ ಆ ಪ್ರಶ್ನಾರ್ಥಕ ಚಿಹ್ನೆಗಳಿಗೆ ಉತ್ತರ ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ ಅನ್ನೋದು ಖುಷಿಯ ಸಂಗತಿ. ಎಸ್, ಇದು ಇವತ್ತಿನ ವಿಶೇಷ. ಇವೆಲ್ಲರ ಜೊತೆಗೆ ಆ ತಾಯಿಯ ಕಣ್ಣೀರು ಕೊನೆಯಾಗ್ಲಿ, ಖುಷಿಯಾಗಿರ್ಲಿ ಆ ತಾಯಿ, ತಂದೆ, ಜೊತೆಗೆ ಇಡೀ ಕುಟುಂಬ. ಅಂಡ್ ಒಳ್ಳೆದಾಗ್ಲಿ, ಆಂಜನೇಯ ಸ್ವಾಮಿ ತಮ್ಮೆಲ್ಲರನ್ನು ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಮಾರ್ಚ್ 1ರಿಂದ 31ರವರೆಗೆ ನಮ್ಮ ಮಾರ್ವೆಲಸ್ ಮಾರ್ಚ್ ಕೊಡುಗೆಗಳೊಂದಿಗೆ ಈ ಮಾರ್ಚ್ ತಿಂಗಳನ್ನು ಅದ್ಭುತವಾಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಲಕ್ಕಿ ಡ್ರಾ ಮೂಲಕ 20 ನಿಸಾನ್ ಮ್ಯಾಗ್ನೈಟ್ SUVಗಳನ್ನು ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಂಗೆ ರೂಪಾಯಿ 150 ವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲಿರಿ. ಶಾಪ್ ಮಾಡಿ ಹೆಚ್ಚು ಗಳಿಸಿ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ.